ಇಲ್ಲ ವಸಂತಪ್ಪ ನೆಕ್ಸ್ಟ್. ಈ ಬಜೆಟ್ನಲ್ಲಿ ಕರಾವಳಿ ಜಿಲ್ಲೆಗಳಿಗೆ ಏನು ಕಾರ್ಯಕ್ಕೆ ಏನು ಮುಂಗಡ ಪತ್ರದಲ್ಲಿ ಇಡಲಿಲ್ಲ. ಕರಾವಳಿ ಭಾಗಕ್ಕೆ ಮಲತಾಯಿ ಧೋರಣೆ ತೋರಿಸಿದ್ದಾರೆ ಅಂತ ನಾನು ಹೇಳಲಿಕ್ಕೆ ಇಚ್ಛೆ ಪಡ್ತೇನೆ. ನೀವು ಸಹ ನಮ್ಮ ಸಭಾಧ್ಯಕ್ಷರು ಕರಾವಳಿ ಜಿಲ್ಲೆಯವರೇ, ತಾವು ಸಹ ಈ ಬಜೆಟನ್ನು ತಾವು ನೋಡಿದ್ದೀರಿ, ಮುಂಗಡ ಪತ್ರವನ್ನು ಪರಿಶೀಲಿಸಿದ್ದೀರಿ. ಯಾವ ಕಾಮಗಾರಿಗಳಿಗಾಗಲಿ ಅಭಿವೃದ್ಧಿ ಕಾರ್ಯಗಳಾಗಲಿ ಏನು ಅನುದಾನವನ್ನು ನೀಡಲಿಲ್ಲ. ಈಗಾಗಲೇ ಹಿಂದಿನ ಸರ್ಕಾರ ಮಂಜೂರು ಮಾಡಿದಂಥ ಅನೇಕ ಕಾಮಗಾರಿಗಳನ್ನು ಸಹ ಈಗಾಗಲೇ ತಾವು ತಡೆ ಹಿಡಿದಿದ್ದೀರಿ. PWDಯಲ್ಲಿರ್ಬೋದು, ಗ್ರಾಮೀಣಾಭಿವೃದ್ಧಿ ಇಲಾಖೆಯಲ್ಲಿರ್ಬೋದು, ಅಥವಾ KRID ನಿರ್ಮಿತಿ ಕೇಂದ್ರ ಎಲ್ಲ ಕಾಮಗಾರಿಗಳನ್ನು ಈಗಾಗಲೇ ಸರ್ಕಾರ ತಡೆ ಹಿಡಿದಿದೆ. ಅದನ್ನು ಪರಿಶೀಲಿಸಿ ಕೂಡಲೇ ಅದಕ್ಕೆ ಸಹ ಅನುಮತಿ ಕೊಡಬೇಕು ಅಂತ ನಾನು ಸಭಾಧ್ಯಕ್ಷರು ತಮ್ಮ ಮೂಲಕ ಕೇಳ್ಕೊಳ್ತೇನೆ. ಇದಲ್ಲದೆ ಕೇಂದ್ರ ಸರ್ಕಾರದ ಮಹತ್ವಾಕಾಂಕ್ಷಿ ಯೋಜನೆ ಅಗ್ನಿಪಥ್ ಯೋಜನೆಗೆ ಪೂರಕವಾಗಿ ಹಿಂದಿನ ಸರ್ಕಾರ ಸೈನಿಕ ತರಬೇತಿ ಶಾಲೆ ಯೋಜನೆಯನ್ನು ಜಾರಿಗೆ ತಂದದ್ದು. ಉಡುಪಿಯಲ್ಲಿ ಕೋಟಿ ಚೆನ್ನಯ್ಯ ತರಬೇತಿ ಶಾಲೆ, ದಕ್ಷಿಣ ಕನ್ನಡದಲ್ಲಿ ವೀರರಾಣಿ ಅಬ್ಬಕ್ಕ ತರಬೇತಿ ಶಾಲೆ, ಉತ್ತರ ಕನ್ನಡದಲ್ಲಿ ಹೆಂಜಾನಾಯ್ಕ್ ತರಬೇತಿ ಶಾಲೆ ಆರಂಭಿಸಲಾಗಿದೆ. ನೂರಾರು ಯುವಕರು ಇದರಲ್ಲಿ ತರಬೇತಿ ಪಡೆದು ಸೇನೆಗೆ ಸೇರ್ತಾ ಇದ್ದಾರೆ. ಈ ಸರ್ಕಾರದಲ್ಲಿ ಇದಕ್ಕೇನು ಅನುದಾನ ಒದಗಿಸಲಿಲ್ಲ. ಅದಕ್ಕೆ ಅವಕಾಶ ತಾವು ಮಾಡಿಸಿ ಕೊಡಬೇಕು ಮುಖ್ಯಮಂತ್ರಿಯವರ ಹತ್ರ ಮಾತಾಡಿ ಅಂತ ಹೇಳ್ತಾ ನಾನು ಮಾತು ಮುಗಿಸ್ತೇನೆ. ವೆರಿ ಗುಡ್. ಬಸಂತಪ್ಪ ಬೇಗ ಮಾತು.